ಮಿಸ್ಸಿಂಗ್ ನಗರದಲ್ಲಿ ನಾಪತ್ತೆ ಪ್ರಕರಣ ಹೆಚ್ಚಳ. ಪೊಲೀಸರ ನಿದ್ದೆಗೆಡಿಸಿದ ಕ್ರಿಮಿನಲ್ ಯಾರಾತ? ತನಿಖೆಗೆ ಇದೀಗ ಹೊಸ ಟ್ವಿಸ್ಟ್ ದೊರೆತಿದ್ದು ಲಿಖಿತ್ ಸೇರ್ಪಡೆಗೊಂಡಿದ್ದಾನೆ. 2015 ಆ ಒಂದು ದಿನವನ್ನು ಮರೆಯೋಕೆ ಆಗಲ್ಲ. ನನ್ನವರು ದೂರಾಗಿ ಬಂಧುಗಳು ಹಗೆಯಾಗಿ ನೆಮ್ಮದಿಯು ಮರೆಯಾಗಿ ಅಳುತ್ತಿರಲು ನೋವಾಗಿ. ನಿನ್ನ ಮನೆ ಹಿತ್ಲಿಗೆ ಕರೆದು ಸರೆಂಡರ್ ಆಗಿರೋ ವ್ಯಕ್ತಿ ಅಂದರೆ ನೀನೇ ಅನಿಸುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ನಿನ್ನ ಕತೆ ಹೇಳು. ಕರ್ಮ ಯಾರನ್ನು ಬಿಟ್ಟಿಲ್ಲ, ಆ ಕರ್ಮನೇ ಮೌನ. ಯಾವ ಬ್ಯಾವರ್ಸಿ ಮಾರೆ ನಡು ಮಾರ್ಗದಲ್ಲಿ ಗಾಡಿ ನಿಲ್ಲಿಸಿದವ. ನನ್ನ ಅಪ್ಪನ ರೋಡ್ ಅಂತೇಳಿ ನಿಲ್ಲಿಸಿದಾನ ಇಲ್ಲಿ ನಡು ರೋಡಲ್ಲಿ ಕಾಂಡ್ರಾಗುಟ್ಟಿ. ಯಾರು ಕಾಣೋದಿಲ್ಲ, ಇಷ್ಟು ಬೈದರೂ ಕಾಣೋದಿಲ್ಲ. ಎಂತಾದ್ರೂ ಅನೈತಿಕ ಚಟುವಟಿಕೆ ಮೀನುಂಟೆ ಹೇಗೆ ಇಲ್ಲಿ ಬಂದು ಕಾಣೋದೇ ಇಲ್ಲ. ಹೋಗಿ ನೋಡಬೇಕಾಗುತ್ತಾ? ಸರಿಯಾಗಿ ಗೊತ್ತಿಲ್ಲ, ಬೇಡ ಗೊತ್ತಿಲ್ಲ ನನ್ನ ಬಗ್ಗೆ ನಿಮಗೆ ಸರಿಯಾಗಿ. ಕೊರಗಚ್ಚ ಇದೇ ಸಾಕು. ಕೊರಗಚ್ಚ ಎಂಥ ವಾಸನ! ಯಾರು ಮಾರೆ ಕೋಳಿ ಮಾಂಸ ತಂದಿಲ್ಲ ಹಾಕಿದ, ಅವ್ರಿಗೆ ಭಾಷೆ ಇಲ್ಲ. ನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಹೊಸ ಸೈಕೋ ಕಿಲ್ಲರ್. ಜನರಲ್ಲಿ ಭಯ ಹುಟ್ಟಿಸ್ತಿರೋ ಆ ಹಂತಕ ಯಾರು? ಹೌದು ಸರ್, ನಾನೇ ನೋಡಿದ್ದು. ನಾನು ಅದು ಕೈಕಾಲು ತೊಳ್ಲಿಕ್ಕೆ ಬರ್ತಿದ್ದೆ ಊಟ ಟೈಮಿಗೆ. ಬರುವಾಗ ಸ್ಮೆಲ್ ಅಂದ್ರೆ ಸ್ಮೆಲ್ಲು. ನಾನು ಏನು ನೋಡುವಾಗ ಅಲ್ಲಿ ಒಂದು ತೊಟ್ಟೆ ಸರ್. ನಾನು ಭಾಷೆ ಇಲ್ಲದವ್ರು ವೇಸ್ಟೇಜ್ ಎಲ್ಲ ಬಿಸಾಕಿರ್ತಾರೆ. ಇಲ್ಲಿ ನಾನೇನು ಮಾಡಿದೆ, ವೇಸ್ಟೇಜ್ ತೊಗೊಂಡೋಗಿ ಹೀಗೆ ಬಿಸಾಕುವಾಗ ಬೆರಲ್ ಸರ್. ನಾನು ಶಾಕ್ ಆಯ್ತು. ಆಗಲಿ ನಾನು ಹೆಂಡತಿಗೆ ಫೋನ್ ಮಾಡುವಾಗ ಆಗಲಿ ಹೆಂಡತಿ ಪೊಲೀಸ್ ನಕ್ಲಿಗೆ ಫೋನ್ ಮಲ್ಪಲೆ ಅಂತ. ನಾನು ಪೊಲೀಸಿಗೆ ಪೊಲೀಸ್ನವ್ರಿಗೆ ಎಲ್ಲಿ ಕೇಳ್ತಾರೆ. ನಾನು ಹೇಳ್ದೆ ನೀವೇ ಮಾಡಿದ್ದು. ಅಲ್ಲ ಸರ್, ನಾನೆಲ್ಲ ಮಾಡಿದ್ದು, ನಾನು ಹೇಳ್ದೆ ಬನ್ನಿ ಮತ್ತೆ ಬಂದು ಎನ್ಕವರ್ ಮಾಡಿ ನೋಡುವಾಗ ಎಂಥ ಜನಗಳು ಮರ, ಎಂಥ ಕಾಲ. ಇವರನ್ನೆಲ್ಲ ನೋಡಿರಲ್ಲ, ಇವರನ್ನೆಲ್ಲ ನಾನು ಸತ್ತು ಹೇಳ್ತೇನೆ, ನಾನು ಎದೆ ಮುಟ್ಟಿ ಹೇಳ್ತೇನೆ. ಇವರನ್ನೆಲ್ಲ ಜೈಲಿಗೆ ಹಾಕಬೇಕು, ಗಲ್ಲು ಶಿಕ್ಷೆ ಖಂಡಿತ ಕೊಡಬೇಕು. ಇದು ನನ್ನ ನಾನು ಥಿಯೇಟರಲ್ಲಿ ಕೆಲಸ ಮಾಡ್ತಿದ್ದೆ.
ಅಲ್ಲಿ ನಾನು ಬಿಟ್ಟು ಮನೆಗೆ ಬರುವಾಗ ಅದು ಡೈಲಿ ಒಂದು 2 ಗಂಟೆ ಒಬ್ಬ ವ್ಯಕ್ತಿ ಒಂದು ಚೀಲದಲ್ಲಿ ಅಂತ ಅನುಮಾನ ಪಡುವಂಥದ್ದೊಂದು ವಸ್ತು ಅಂತ ಅದನ್ನು ತಕೊಂಡು ಹೋಗೋದನ್ನು ಡೈಲಿ ನಾನು ನೋಡ್ತಿದ್ದೆ. ಆದರೆ ಒಂದು ದಿನ ನಾನು ಅದೇ 2 ಗಂಟೆ ಮೇಲೆ ನಾನು ಬಿಟ್ಟು ಬರುವಾಗ ನೋಡಬೇಕು ಅಂತ ಒಂದು ದಿನ ಹೋದೆ. ನನ್ನ ಟಾರ್ಗೆಟ್ ಅವನಲ್ಲ, ನನ್ನ ಟಾರ್ಗೆಟ್ ಇನ್ನೊಬ್ಬ ಇದ್ದ. ಅಷ್ಟರಲ್ಲಿ ಇವ ಬಂದು ಎಲ್ಲ ಕೆಡಿಸಿದ. ಸಿಕ್ಕಿ ಬೀಳ್ಲೇಬೇಕಾಯ್ತು. ಕಾರಣ ಬೇಕಲ್ವಾ? ಕಾರಣ ₹18 ಇತ್ತು, ಈಗ ₹70 ಆಗಿದೆ. ಈ ಒಂದು ಡೀಲ್ ಪಾಸ್ ಆಗೋವರೆಗೆ ಮತ್ತೆ ಫುಲ್ಲು 150,000 ಮತ್ತು ಕೋಟಿಯಿಂದ ಕೋಟಿ ಸುಲಭ. ಕೋಟಿಯಿಂದ ಕೋಟಿ ಸುಲಭ. ತಂದೆ ಎಂತವ ಅವನಪ್ಪವ ಬ್ಯಾವರ್ಸಿ. ನಿಮಗೆಲ್ಲ ಜಾಗ್ರತೆ, ನನ್ನ ಹೆಸರು ಒಂದೇ ಹೇಳ್ಬಾರ್ದು ಆಯ್ತು. ಅಲ್ಲ, ಇದು ನಿಮಗೇನೆ ಕೊಡ್ಬೋಯ್ತಲ್ಲ. ಕೊಡ್ಲಿಕ್ಕೆ ನನಗೆ ಸಹ ಕೊಡ್ಬಹುದೇ, ಆದರೆ ಕದ್ದದ್ದು ಎಲ್ಲಿಂದ? ನನ್ನ ಧನ್ಯ ಫ್ಯಾಕ್ಟ್ರಿಯಿಂದ ಅಲ್ವಾ? ನನಗೆ ಗೊತ್ತಾದರೆ ಸರಿ ಜಡಿತಾರೆ. ಅದೆಂತ ಜಡಿಯುದು? ಇವ ಫೀಲ್ಡಿಗೆ ಹೊಸಬ್ಬನ ಅಂತ ಸ್ವಲ್ಪ ಜಡಿಯುವುದು ಹೇಳಿಕೊಡ್ಬೇಕಾ? ಇದು ನಮ್ಮಲ್ಲಿ ಇರಲಿ, ಗೊತ್ತಾಗಬಾರ್ದು, ಗೊತ್ತುಂಟಲ್ಲ. ನಮಗೆ ಇದು ಯಾವಾಗ ಮುಟ್ಟೋ ಜಾಗಕ್ಕೆ ಅದು ಮುಟ್ಲಿ. ನಿಮಗೆ ಕೇಳಿದಷ್ಟು ಸಿಗ್ತದೆ, ಟೆನ್ಷನ್ ಮಾಡಬೇಡ. ನಮಗೆ ಹಾಗಾದ್ರೆ ಈಗಕ್ಕೆಂತಿಲ್ಲವಾ? ಈಗಕ್ಕೆ ಕೊಡುವ, ಈಗ ಸದ್ಯಕ್ಕೆ ಇದು ಉಂಟು. ಆಯ್ತಾ, ಬರ್ತೇನೆ. ಸರಿ. ಅಣ್ಣ ಬೆಲೆ ಹೋಯ್. ಅಲ್ಲ, ಹೋಗುದಿಲ್ಲ ಅಂತ. ಯಾಕೆ? ಇಂಥ ಚಕ್ರ ತಿರುಗುದಿಲ್ಲವಾ? ಹಾಗೆ ಅದು ನಂಗೆ ಗೊತ್ತಾಯ್ತು ಎಲ್ಲ. ಎಂತ ಗೊತ್ತಾಯ್ತು ನಿಮಗೆ? ಅಲ್ಲ, ಮುಂದೆ ಚಕ್ಕು ಅಷ್ಟುಂಟು. ಚಕ್ಕು ಅಷ್ಟಿದ್ರೆ ಸಿಕ್ಕಿ ಬಿದ್ದ ನಾನು ಸಹ ಒಳಗೆ, ಗಾಡಿ ಸಹ ಒಳಗೆ. ಎಂತುಂಟು ಸಿಕ್ಕಿ ಬೀಳ್ಲಿಕ್ಕೆ? ನನ್ನಿಂದ ಆಗುತ್ತಿಲ್ಲ. ಎಂತುಂಟು ಬಾ ತೆಗಿ, ಎತ್ತು ಬೇಡತ್ತು. ಇಲ್ಲ, ಹೋಗಿದ್ದೀನಿ. ಈಗ ನೀವು ಬೇರೆ ಗಾಡಿಯಲ್ಲಿ ಕೊಡ ಅದು ಕೊಡೋದು. ಎಂತ ಕೊಡ್ಬೇಕಾ? ಅದು ಕೊಡ.
ಅದಲ್ಲಿ ಕೊಡ್ಲಿಕ್ಕೆ ಉಂಟು ಮಾರ್ರೆ. ಅದಲ್ಲ, ಅದು ಕೊಡ. ಯಾವ್ದು ತಕೋ ಮಾರ್ರೆ. ನಾವು ಮಿಡ್ಲ್ ಕ್ಲಾಸ್ನವರು, ನಾವು ಪ್ರಾಣಕ್ಕಿಂತ ಹೆಚ್ಚು ಮರ್ಯಾದೆಗೆ ಬೆಲೆ ಕೊಡ್ತೇವೆ. ಅಂತರದಲ್ಲಿ ನನಗೆ ನಶೆ ಭರಿಸಿ ಡ್ರಗ್ಸ್ ಇಟ್ಕೊಂಡಾಗೆ ನನ್ನ ವಿಡಿಯೋ ಮಾಡಿ ವಿರಲ್ ಮಾಡಿ ಕೇಸ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಪೇ ಮಾಡಿದ ನಾನು ನನದಕ್ಕೆ ಸೋತೆ ಲೆಕ್ಕಕ್ಕಿಲ್ಲದ ಬಿಟ್ಟು ಒಂದು ಲೆಕ್ಕಕ್ಕೆ ಬಂದು ಅವತ್ತು ಹೋದ ನನ್ನ ತಂದೆ ಮತ್ತೆ ಬರಲಿಲ್ಲ. ಇನ್ನು ಬರಲು ಸಾಧ್ಯವೂ ಇಲ್ಲ. ಜೀವಕ್ಕೆ ಬೆಲೆನೇ ಇಲ್ವಾ? ಪಶ್ಚಾತ್ತಾಪದ ಭಾಗವನ್ನು ನಾನು ತೆಗಿತೇನೆ. ನಿಮ್ಮ ತಪ್ಪಿಂದ ಅವರ ಮನೆಯವರ ಪರಿಸ್ಥಿತಿಯನ್ನು ಸ್ವಲ್ಪ ನೋಡು. ನಮಸ್ತೆ, ನಾನು ಯಾರಂತ ಗೊತ್ತಾಯ್ತಾ? ನೀನು ಕೊಂದೇ ಅಲ್ಲ, ಅದರಲ್ಲಿ ಒಬ್ಬ ನನ್ನ ತಮ್ಮ ಅಂತ. ಪಾಪ ಅವನಿಗೆ ಸತ್ತದ್ದು ಯಾಕೆಂದಲೇ ಗೊತ್ತಿಲ್ಲ. ಇದು ಇನ್ನು ಒಂದೇ ಪೆಟ್ಟಿಗೆ ಸತ್ನವನು ಅಲ್ಲ ನರಳಿ ಸತ್ನ. ಒಬ್ಬನೇ ತಮ್ಮ ಇದ್ದದ್ದು ಅಂತ ನನಗೆ. ಪಾಪ ಅವನೇನೆಲ್ಲ ಆಸೆ ಮಾಡ್ತಿದ್ದ, ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು. ಇದು ನಿಮಗೆ ಅಂತ ಹಣ ಬೇಕಾ? ಹಣ ಬೇಕಾದ್ರೆ ಕೇಳು, ಎಷ್ಟು ಬೇಕು ಕೇಳು. ಅಲ್ಲ, ನೀನು ನನ್ನ ಕೆಲಸವನ್ನಾಗಿ ಮಾಡ್ತೀಯಾ, ಮಾಡಿಕೊ. ಆದರೆ ತಮ್ಮ ನನಗೆ ನನ್ನ ತಮ್ಮ ನಮ್ಮ ಹತ್ರ ಮತ್ತೆ ಕಳಿಸಿ. ಪೊಲೀಸ್ ಲಿಖಿತ್ ಅವರಿಗೆ ಶಾಕಿಂಗ್ ನ್ಯೂಸ್ ಎಂದು ಕಾದಿತ್ತು. ಇವನನ್ನು ಕೊಂದದ್ದು ನಾನು. ಹಾಗಾದ್ರೆ ಇವನನ್ನು ಕೊಂದು ನನ್ನ ತಲೆಗೆ ಹಾಕಿದವರು ನೀವು ಅಂದ್ಕೊಂಡಾಗೆ ಇದನ್ನು ಕಾಯಿಲೆ ಎಲ್ಲ ಸರ್, ಅದನ್ನ ನಶೆ, ಅದರಲ್ಲೇನೋ ಒಂಥರ ಖುಷಿ. ನಿಜವಾದ ಸೀರಿಯಲ್ ಕಿಲ್ಲರ್ ಕೊನೆಗೂ ಸಿಕ್ಕಿಬಿದ್ದ. ಸರೆಂಡರ್ ಆದ ವ್ಯಕ್ತಿ ಇವನಾಗೆ ಮರ್ಡರ್ ಮಾಡಿದ್ದು. ಅಲ್ಲೇ ಸ್ವಲ್ಪ ಮಿಸ್ ಆಗಿದ್ದು ಲಿಖಿತ ಅವರಿಗೆ. ಆ ಸಾಕ್ಷಿ ಉಳಿಲಿಕ್ಕೆ ಕಾರಣ ಒಬ್ಬ ಹುಡುಗ ನೋಡಿದ್ದಾನೆ. ಆ ಹುಡುಗ ನೋಡ್ತಿರ್ಲಿಲ್ಲ ಅಂದ್ರೆ ಇವತ್ತಿಗೂ ಅದು ಪ್ರೂವ್ ಆಗಿದ್ದಾನೆ.